ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಟ್ಲಪಿಂಡಿಗೆ ವೇಷ ಹಾಕುವ ಮೂಲಕ ಅಶಕ್ತರು ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ಚಾಚುವ ರವಿ ಕಟಪಾಡಿ ಈ ಬಾರಿ ಮತ್ತೆ ವಿಭಿನ್ನ ವೇಷ ತೊಟ್ಟಿದ್ದಾರೆ. ವರ್ಣ ಕಲಾವಿದರ ಸುಮಾರು 10 ಗಂಟೆಗಳ ನಿರಂತರ ಪರಿಶ್ರಮದಿಂದ ಸೀಪೋಕ್ ಎಂಬ ಕಾಲ್ಪನಿಕ ವೇಷ ಸಿದ್ಧವಾಗಿದೆ. ಕಳೆದ 8 ವರ್ಷಗಳಿಂದ 1,13,70,000 ರೂಪಾಯಿ ಸಂಗ್ರಹಿಸಿರುವ ರವಿಯವರು 113 ಜನಕ್ಕೆ ಸಹಾಯದ ಹಸ್ತ ಚಾಚಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ವೇಷದ ಟ್ಯಾಬ್ಲೋ ಜೊತೆಗೆ ಒಂದು ಡಬ್ಬಿಯೊಂದಿಗೆ ಸಾರ್ವಜನಿಕರಿಂದ ನಿಧಿ ಸಂಗ್ರಹ ಮಾಡಲು ರವಿ ಕಟಪಾಡಿಯ ತಂಡ ಹೊರಟಿದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಾನು ವೇಷ ಹಾಕಿ ತಂಡದ ಜೊತೆ ಊರು ಹೋಗ್ತಾ ಇದ್ದೇನೆ. ಈ ಸಲ ಒಂದು ಚೇಂಜ್ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ನಾವು ಡಬ್ಬ ಇಟ್ಕೊಂಡು ತಿರ್ಗಾಡ್ತಿದ್ವಿ. ಆದರೆ ಈ ಬಾರಿ ನಾವು ಡಬ್ಬ ಇಟ್ಕೊಂಡು ತಿರ್ಗಾಡ್ತಾ ಇಲ್ಲ. ಯಾರಾದರೂ ಹಣ ಕೊಟ್ಟರೆ ಡಬ್ಬ ಅಂತೂ ಇರುತ್ತೆ ಗಾಡಿಯಲ್ಲಿ, ನಾವು ಒಂದು ಬಾಕ್ಸ್ ಇಟ್ಕೊಂಡಿದ್ದೀವಿ. ಆನಂತರ ಬೈಕಲ್ಲಿ ಕೂಡ ಒಂದು ಬಾಕ್ಸ್ ಇಟ್ಕೊಂಡು ಬರ್ತಾರೆ. ಕೊಡಲಿಕ್ಕೆ ಇಷ್ಟ ಇದ್ದವರು ಕೊಟ್ಟರೆ ನಾವು ಖಂಡಿತ ಅದನ್ನು ಸ್ವೀಕರಿಸಿ ಒಂದು ಮಗುವಿಗೆ ಕೊಡಬೇಕಂತ ನಮ್ಮ ತಂಡ ನಿರ್ಧಾರ ಮಾಡಿದೆ. ಈ ಬಾರಿ ಸೀಪು ಒಂದು ಇಂಗ್ಲೀಷ್ ಮೂವಿಯ ಪಾತ್ರದ ವೇಷವನ್ನು ನನಗೆ ಹಾಕಿದ್ದಾರೆ ನಮ್ಮ ಆರ್ಟಿಸ್ಟ್ ಅಜಯ್ ಮತ್ತು ಅವರ ತಂಡ. ಹಾಗಾಗಿ ಎಲ್ಲ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ತನಕ ಈ ವೇಷ ಆಗಿ ಈಗ ಕಂಪ್ಲೀಟ್ ಆಗಿ ನಾನು ಹೊರಡಲಿಕ್ಕೆ ರೆಡಿಯಾಗಿದ್ದೇನೆ. ಈ ಬಾರಿ ನನ್ನ ವೇಷ ಹೆಚ್ಚಿನ ಮಕ್ಕಳಿಗೋಸ್ಕರ ಅಂತೇಳಿ ನಾನು ಹಾಕಿದ್ದು. ಎಲ್ಲ ಮಕ್ಕಳಿಗೆ ತೋರಿಸಬೇಕು, ಊರು ಸುತ್ತಾಡಬೇಕಂತ ಹೇಳಿ ನಾನು ಕಳೆದ ಬಾರಿ ನಾವು ಇಡೀ ನಮ್ಮ ತಂಡ ಒಂದು ಮಕ್ಕಳಿಗೆ ಅಂತೇಳಿ ನಾವು ದುಡಿತಾ ಇದ್ವಿ. ಅಂದರೆ ಕಳೆದ 8 ವರ್ಷದಿಂದ ಪತ್ರಿಕಾ ಮಾಧ್ಯಮದ ಪ್ರಚಾರ ಹಾಗೂ ಊರವರ ಸಹಕಾರ ಮತ್ತು ನನ್ನ ಗೆಳೆಯರು ದುಡಿದಿದ್ದಾರೆ ತಂಡಕ್ಕೋಸ್ಕರ. 8 ವರ್ಷ ಅಂತ ಹೇಳಿದ್ರೆ ಬರೀ 16 ದಿನದಲ್ಲಿ 1,13,70,000 ರೂಪಾಯಿ ನಾವು 113 ಮಕ್ಕಳಿಗೆ ನೀಡಿದ್ದೇವೆ. ಆದರೆ ಈ ಬಾರಿ ಬರೀ ಒಂದು ಮಗುವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ಈ ಸಲ ನನಗೆ ಅಂತ ಹೇಳಿದರೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಅದಕ್ಕೋಸ್ಕರ ನಾವು ಈ ಬಾರಿ ಬರೀ ಒಂದೇ ಮಗುವನ್ನು ಆಯ್ಕೆ ಮಾಡಿ ನಾವಾಗಿ ಕೇಳಲ್ಲ, ಪ್ರೀತಿಯಿಂದ ಕೊಡ್ತಾರಂತ ಗ್ಯಾರಂಟಿ ಗೊತ್ತು ನಮಗೆ. ಹಾಗಾಗಿ ಆ ಕೊಟ್ಟ ಹಣವನ್ನು ನಾವು ಮಗುವಿಗೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಕಾಪು ಪ್ರದೇಶದ ವಿವಿಧ ಜಂಕ್ಷನ್ಗಳು, ದಾನಿಗಳ ಮನೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಉಡುಪಿ ತಾಲೂಕಿನ ಮಲ್ಪೆ, ಕೃಷ್ಣಮಠ, ಮಣಿಪಾಲ, ರಾಷ್ಟ್ರೀಯ ಹೆದ್ದಾರಿ 66 ಸೇರಿದಂತೆ ಉಡುಪಿಯ ಪ್ರಮುಖ ರಸ್ತೆಗಳಲ್ಲಿ ರವಿ ಸಂಚಾರ ಮಾಡಿ ಧನ ಸಂಗ್ರಹ ಮಾಡುತ್ತಿದ್ದಾರೆ. ವಿಟ್ಲಪಿಂಡಿ ಮಹೋತ್ಸವದ ಸಂದರ್ಭ ರವಿ ಕಟಪಾಡಿ ವೇಷ ರಥಬೀದಿ ಪ್ರವೇಶ ಮಾಡಲಿದೆ. ಈ ಬಾರಿ ಜ್ವರ, ಕೆಮ್ಮು, ಶೀತದಿಂದ ರವಿ ಬಳಲುತ್ತಿದ್ದು, ಕಳೆದ 8 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಪರಿಪಾಠವನ್ನು ಬಿಡಬಾರದು ಎಂಬ ಹಿನ್ನೆಲೆಯಲ್ಲಿ ಮತ್ತೆ ವೇಷ ತೊಟ್ಟಿದ್ದಾರೆ. ಮುಂಜಾನೆಯಿಂದ ಕೇವಲ ಬಿಸಿನೀರು ಮಾತ್ರ ಕುಡಿದಿದ್ದಾರೆ. ಈ ಬಾರಿ ಸಂಗ್ರಹವಾದ ಮೊತ್ತವನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ ಕುಂದಾಪುರದ ಮಗುವೊಂದಕ್ಕೆ ನೀಡಲಿದ್ದಾರೆ. ಉಡುಪಿಯ ಸಹೃದಯರು ರವಿ ಕಟಪಾಡಿ ಸಮಾಜ ಸೇವೆ ಅರಿತವರು ಸಹಾಯ ಮಾಡಿ ಅಶಕ್ತರ ಬಾಳಿಗೆ ಬೆಳಕಾಗಿ ಎಂದು ರವಿ ಫ್ರೆಂಡ್ಸ್ ಕಟಪಾಡಿ ಮನವಿ ಮಾಡಿದ್ದಾರೆ.